ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 7ನೇ ಪಡೆ ಅಸೈಗೋಳಿಯಲ್ಲಿ ಕನಕದಾಸರ ಜಯಂತಿ ಆಚರಣೆ ಕಾರ್ಯಕ್ರಮ ನಡೆಯಿತು. ಕಮಾಂಡೆಂಟ್ ಬಿಎಂ ಪ್ರಸಾದ್ ಅವರು ಮಾತನಾಡಿ, ಕೀರ್ತನಕಾರರಾದ ಕನಕದಾಸರು ದಾಸ ಸಾಹಿತ್ಯದೊಂದಿಗೆ ತಮ್ಮ ಸಾಮಾಜಿಕ ಕ್ರಾಂತಿಯನ್ನ ಪಸರಿಸುವ ಮೂಲಕ ಹೆಸರುವಾಸಿಯಾದರು. ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿ ನಂತರ ಹಾವೇರಿ ಜಿಲ್ಲೆಯ ಕಾಗಿನೆಲೆ ಎಂಬ ಪ್ರದೇಶದಲ್ಲಿ ನೆಲೆಸಿದ್ರು. ಬಳಿಕ ಉಡುಪಿ ಶ್ರೀಕೃಷ್ಣ ದೇವರನ್ನ ಕೂಡ ಕೀರ್ತನೆಯಲ್ಲೇ ಅವರ ಕಡೆಗೆ ತಿರುಗಿ ನೋಡಿಸಿದ್ರು. ಅಷ್ಟೊಂದು ಶಕ್ತಿ ಅವರ ಕೀರ್ತನೆಗಿತ್ತು ಅಂತ ಹೇಳಿದರು. ಘಟಕದ ಹೆಡ್ ಕಾನ್ಸ್ಟೇಬಲ್ ದಯಾನಂದ ಅವರು ಕನಕದಾಸರ ಕೀರ್ತನೆಯನ್ನ ಹಾಡಿದ್ರು. ಇದೇ ಸಂದರ್ಭದಲ್ಲಿ ಸಹಾಯಕ ಕಮಾಂಡೆಂಟ್ಗಳಾದ ಶರತ್ ಎಂಎ, ರಾಜು, ಮಹಾದೇವ ಸ್ವಾಮಿ ಎಸ್ ಹಾಗೂ ಇನ್ಸ್ಪೆಕ್ಟರ್ ಕೃಷ್ಣಪ್ಪ ಪೂಜಾರಿ, ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಜರಿದ್ದರು.